ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳ ವಲಸೆ ಕಾರ್ಮಿಕರು ದುಡಿಯುತ್ತಿದ್ದು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇದೀಗ ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಕಾರ್ಮಿಕರನ್ನ ಅವರ ಸ್ವಂತ ಊರುಗಳಿಗೆ ಸರ್ಕಾರಿ ಬಸ್ಗಳಲ್ಲಿ ಸುವ್ಯವಸ್ಥೆಯ ಮೂಲಕ ಕಳುಹಿಸಿಕೊಡಲಾಗಿದೆ. ಉಳಿದ ಕಾರ್ಮಿಕರು ಊರಿಗೆ ಹೋಗಲು ಮುಂದಾಗಿದ್ದಾರೆ. ಆದರೆ ಇದೀಗ ರಾಜ್ಯದ ಕೆಲವು ಜಿಲ್ಲೆಗಳು ರೆಡ್ ಝೋನ್ ಇರುವ ಕಾರಣ ಉಳಿದ ಕಾರ್ಮಿಕರನ್ನ ಕಳುಹಿಸುವ ಪ್ರಕ್ರಿಯೆಗೆ ತಡೆಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪುತ್ತೂರು ತಾಲೂಕಿನಿಂದ ಈಗಾಗಲೇ ಸುಮಾರು 400 ಮಂದಿ ಕಾರ್ಮಿಕರನ್ನ ಊರಿಗೆ ಕಳುಹಿಸಲಾಗಿದೆ. ಇನ್ನು ಸುಮಾರು 400ರಷ್ಟು ಕಾರ್ಮಿಕರು ಊರಿಗೆ ತೆರಳಲು ತಯಾರಾಗಿದ್ದಾರೆ. ಈ ಪೈಕಿ ಸುಮಾರು 66ರಷ್ಟು ಕಾರ್ಮಿಕರನ್ನ ಬೀರಮಲೆ ಹಾಗೂ ಕೊಂಬೆಟ್ಟು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸ್ತವ್ಯದ ವ್ಯವಸ್ಥೆಯನ್ನ ತಾಲೂಕು ಆಡಳಿತ ಮಾಡಿದೆ. ಆದರೆ ಈ ಕಾರ್ಮಿಕರು ಊರಿಗೆ ಹೋಗಲು ತುದಿಗಾಲಲ್ಲಿ ನಿಂತಿದ್ದು ಇದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯದ ಗದಗ, ಬಾಗಲಕೋಟೆ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೊಪ್ಪಳ ಮತ್ತಿತರ ಜಿಲ್ಲೆಗಳಿಂದ ವಲಸೆ ಕಾರ್ಮಿಕರನ್ನ ಅವರ ಊರಿಗೆ ಕಳುಹಿಸಲು ಅವಕಾಶವನ್ನ ಕಲ್ಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಕಾರ್ಮಿಕರನ್ನ ಕಳುಹಿಸುವ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಮಾಡಲಾಗಿತ್ತು. ಪುತ್ತೂರಿನಿಂದಲೂ 20 ಬಸ್ಗಳಲ್ಲಿ ಕಾರ್ಮಿಕರನ್ನ ಊರಿಗೆ ಕಳುಹಿಸಲಾಗಿತ್ತು. ಇದರಿಂದ ಪ್ರೇರಿತರಾದ ಇನ್ನಷ್ಟು ಕಾರ್ಮಿಕರು ಸ್ವಂತ ಊರಿಗೆ ಹೋಗಲು ಪುತ್ತೂರು ಮಿನಿ ವಿಧಾನಸೌಧಕ್ಕೆ ಬಂದು ಅಧಿಕಾರಿಗಳಲ್ಲಿ ಬೇಡಿಕೆ ಇಡುತ್ತಿದ್ದಾರೆ. ಮಾಲೀಕರು ಹಾಗೂ ಗುತ್ತಿಗೆದಾರರ ಬಳಿ ಕೆಲಸ ಮಾಡುತ್ತಿದ್ದ ಈ ಕಾರ್ಮಿಕರನ್ನ ಬೇಕಾಬಿಟ್ಟಿಯಾಗಿ ತಂದು ಬಿಡುತ್ತಿದ್ದಾರೆ. ಇನ್ನು ಕೆಲವು ಮಾಲೀಕರು ನೀವೇ ಹೋಗಿ ಎಂದು ಕಾರ್ಮಿಕರನ್ನ ಅಟ್ಟಿ ಬಿಡುತ್ತಿದ್ದಾರೆ. ಈ ಕಾರ್ಮಿಕರನ್ನ ವಿದ್ಯಾರ್ಥಿ ವಸತಿ ನಿಲಯಗಳಲ್ಲಿ ಸಾಕುವ ಜವಾಬ್ದಾರಿಯನ್ನ ಇದೀಗ ಅಧಿಕಾರಿಗಳು ಹೊತ್ತುಕೊಂಡಿದ್ದಾರೆ. 42 ಜನ ಕೂಲಿ ಕಾರ್ಮಿಕರು ಅವರು ನಿನ್ನೆ ಪುತ್ತೂರಿನಿಂದ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಯಾರು ತಪ್ಪು ಮಾಹಿತಿ ನೀಡಿದ್ರಿಂದ ನಿನ್ನೆ ಅವರು ನಮ್ಮ ತಾಲೂಕು ಆಫೀಸ್ ಮುಂದೆ ಇದ್ದರು. ಹಾಗೆ ಮಾಹಿತಿ ಗೊತ್ತಾಗಿ ನಾವು CMC ಕಮಿಷನರ್ ರೂಪಾ ಶೆಟ್ಟಿ ಮೇಡಮ್ ಹೇಳಿದ್ರು. ಆಗ ಅವರು ನಿನ್ನೆ ಮತ್ತು ಮೊನ್ನೆ 2 ದಿನ ಸಮುದಾಯ ಹಾಸ್ಟೆಲ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ಕೊಂಬೆಟ್ಟದಲ್ಲಿರುವ ಬಾಯ್ಸ್ ಹಾಸ್ಟೆಲ್ನಲ್ಲಿ 42 ಜನಕ್ಕೆ ಮುಂದೆ ಬಸ್ಸಿನ ವ್ಯವಸ್ಥೆ ಮಾಡೋವರೆಗೂ ಅಲ್ಲಿ ಅವರಿಗೆ ಬೆಳಗ್ಗೆ ತಿಂಡಿ ಊಟ, ರಾತ್ರಿ ಊಟ ವ್ಯವಸ್ಥೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡಿಕೊಡಲಾಗುವುದು. ಮತ್ತು ಬೀರುಮಲೆ ಹಾಸ್ಟೆಲ್ಲು ಕೂಡ ಅಲ್ಲೂ 24 ಜನ ಇದ್ದಾರೆ 3 ದಿನದಿಂದ. ಅವ್ರಿಗೂ 3 ದಿನದಿಂದ ನಾವು ಡಿ ದೇವರಾಜ ಹಾಸ್ಟೆಲ್ ಮುಖಾಂತರ ಅವರಿಗೆ ತಿಂಡಿ ಊಟ ವ್ಯವಸ್ಥೆ, ಎಲ್ಲ ಸ್ನಾನಕ್ಕೆ ವ್ಯವಸ್ಥೆ, ಎಲ್ಲ ರೀತಿಯೂ ಅವರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿದ್ವಿ. ಮುಂದೆ DC ಅವರು ಬಸ್ಗೆ ಅನುಮತಿ ಕೊಡೋವರೆಗೂ ಅವರಿಗೆ ಯಾವುದೇ ರೀತಿ ಊಟ ತಿಂಡಿಗೆ ತೊಂದರೆ ಆಗದಂತೆ ಒಟ್ಟು 42, 64, 66 ಜನ ಕೂಲಿ ಕಾರ್ಮಿಕರನ್ನು ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು.